ಶುಂಭ ಎತ್ತ ನೋಡಿದರತ್ತ ಶುಂಭರಿಗೆ ಜಯಘೋಷ. ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. 14 ಲೋಕಕ್ಕೆ ಶುಂಭನೇ ಕೋ ದೇವ ಎಂಬುದಾಗಿ ಪೂಜಿಸಬೇಕು. ಯಾರು ಎದ್ದು ಓಡು? ಸೂರ್ಯಚಂದ್ರರು ನನ್ನ ಅಪ್ಪಣೆಯನ್ನು ಮೀರಿದ್ರೆ ಎಲ್ಲರಿಗೂ ಜತಲ್ಲ ಡಂಗೂರದ ವ್ಯವಸ್ಥೆ ಮಾಡಿಕೋ. ಈ ಕಾಲಕ್ಕೆ ಬೇಕಾಗಿರುವುದು ವಿಶ್ರಾಂತಿ. ವಿಶ್ರಾಂತಿ ಎನ್ನುವುದು ಮನಗರಗಿ ಸುರಪಾಲ ಅನಿಮಿಷರ ಕರೆದೋದ ಧನುಜ ರೂಪಗಳು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜಡಕ್ಕೆ ದೇವಗಿರದೆ ಬೇಡುವುದೆಂದು ಅನಿಮಿಷರ ನುಡಿಗುಳ್ಳು ತುಗಿಲಗಿರಿ ಎಡೆಗಿ ಮನ ಕರಗಿ ಸುರಪಾಲ ಶುಂಭಾಸುರರೊಂದಿಗೆ ಕದನದಲ್ಲಿ ಸೋತದ್ದಾಗಿದೆ. ಹೇಗೆ ಧರ್ಮವನ್ನು ರಕ್ಷಿಸಲಿ ಎನ್ನುವ ಹಾಗೆ ಯೋಚಿಸಿದೆ ಅಂತ ಆದ್ರೆ ತಾಯಿ ಹಿಂದೆ ಆಡಿದಂತ ಮಾತು ನೆನಪಾಗುತ್ತಾ ಉಂಟು. ತುಯಿನಗಿರಿಯನ್ನು ಸೇರಿ ತಾಯಿಯನ್ನೇ ಪೂಜಿಸ್ತೇನೆ. ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ ದೇವಿಯ ಪೂಜಿಸಿದನು ಮಾಯೆಯ ಭುಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನೋಪವ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇದಿದ ಶರೀರ ಏಳು ಎದ್ದೇಳು, ಧೈರ್ಯಸ್ಥನಾಗು. ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ಯಾ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಮಾತೆ ದುರುಳರಾದಂತ ಶುಂಭ ನಿಶುಂಭಾಸುರರ ಬಾಧೆ ಅಧಿಕವಾಗಿದೆ ತಾಯಿ. ದುರುಳರನ್ನು ತೊರೆದು ಮತ್ತೊಮ್ಮೆ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಮ್ಮ. ಶುಂಭ ನಿಶುಂಭನಿಂದ ಕಷ್ಟವೇ? ಕರುಣಿಸುವುದಲ್ಲ ಭಯವನು ಕರುಣಿಸುತ್ತ ಅಭಜವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಜನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಜನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿರುವುದಿರುತ್ತ ತ್ರಿದಶರಿಗರುಹಿಸಿ ದೇವಿಯೇ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಸುರಪಾಲ
ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಹಾ. ನಾಗದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದು ಎಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ, ಅವಕಾಶ ಕೊಡಬೇಕು. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಗಿಸಿ ಮೋಹದ ಬಲೆಗೆ ಸಿಲುಗಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಅದು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತಾನ ಮನದೊಳಗೆ ಯೋಚಿಸಿ ಮಹಾಮಾಯೆ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಹೃದಯ ಮೋಗಿಸಿ ಹರಿಯೇ ದೈತ್ಯ ಹೃದಯ ಮೋಗಿಸಿ ಹರಿಯೇ ಮಹಾಮಾಯೆ ಮೋಗಿಸಿ ಹರಿಯೇ ಮಹಾಮಾಯೆ ಸುಂದರಾಂಗವ ತಳೆದೌದು ಕೌಶಿಕಿಯಾಗಿ ಯಾವ ರೂಪದಲ್ಲಿ? ಸುಂದರಾಂಗವ ತಳೆದೌದು ಕೌಶಿಕೆಯಾಗಿ ನಿಲ್ದಳು ಕದುಂಬ ವನದೊಳಗೆ ನಿಲ್ದಳು ನರುವ ಕದುಂಬ ವನದೊಳಗೆ ನಿಂದಳು ನಿಂದಳು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬ ವನದೊಳಗೆ ನಿಲ್ದಳು ಮೆರೆವ ಕದಂಬ ವನದೊಳಗೆ ವನದೊಳಗೆಯೇ ಎಂದು ಯೋಚಿಸಿ ಮಹಾಮಾಯೆ ದೈತ್ಯರೋಧವ ಮೋಗಿಸಿ ತರಿಯೇ ದೈತ್ಯರೋಧವ ಮೋಗಿಸಿ ತರಿಯೇ ಮಹಾಮಾಯೆ ಮೋಗಿಸಿ ತರಿಯೇ
ಮಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯೂ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ. ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಈ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡುವೆ. ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರ್ತಾ ಇದೆ. ಶೋಭಿಸಲು ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಕನಕದುಯ್ಯಾಲೆ ಉಯ್ಯಾಲೆ ಶೋಭಿಸಲು ಕನಕಾದುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಆ ವನದೊಳಗದು ಮೋದದುಳು ಆ ವನದೊಳಗದು ಮೋದದುಳು ಶೋಭಿಸಲು ಮೋದದುಳು ಶೋಭಿಸಲು ವನದೊಳಗದು ಮೋದದೊಳೆಯೋ ಶೋಭಿಸಲು ಕನಕದುಯ್ಯಾಲೆ ಶೋಭಿಸಲು ಆ ವನದೊಳಗದು ಮೋದದೊಳು ಸನ್ಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜ್ಜನನಿ ಜಗಜ್ಜನನಿ ತ್ರಿಜಗಜ್ಜನನಿ ಆಡುತ್ತಲೇ ಧನ ಸೊಬಗಿನೊಳದು ಆಡುತ್ತ ಪಾಡುತ್ತ ಆಡುತ್ತ ಪಾಡುತ್ತ ಪಾಡುತ್ತ ಧನದು ಬಗ್ಗಿನೊಳದು ಉಯ್ಯಾಲೆ ಆಡಿದಳು ಸನ್ಮತದಿಂದ ಉಯ್ಯಾಲೆಯನ ಜಗಜನನಿಯರು ತನಗನದು ಬಗಿನೊಳು ಕನಕದುಯ್ಯಾಲೆ ಆಡಿದಳು
ತೆಗೆದು ಮೋದದಳು ಶೋಭಿಸಲು ಮೋದದಳು ಆಡಿದಳು ಉಯ್ಯಾಲೆ ಆಡಿದಳು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರ ಅಂದ್ರೆ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಹಿಂಪಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಘ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಕಳ್ಳರು ಇತ್ತ ಕಡೆಗೆ ಬರಲೇಬೇಕು. ಬಂದ ಬಳಿಕ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆಯೇ? ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಕಾಮಾತುರಾಣ್ಯಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಅಂದಂತಹ ಕಳವನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆ ಆದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ
ಕೊಟ್ಟಂತಹ ಕಾಲದಂಡ ಏನಿದೆವು ಸ್ವರ್ಗ. ಆಮೇಲೆ ಮಧ್ಯಕ್ಕೆ ಬಂದ ನಾರದ ಏನು ಮಾಡೋಣ ಸುಮ್ಮನೆ ಮಾಜ ಆ ಪ್ರಕಾರವೇ ಲೋಕ ಸಂಚಾರ ಪರಿಣಾಮ ಹಸೆ
ಮತ್ತ ಚೆಲುವ ಮಾಂಸವ ಶುಂಭಗಿ ಒಡೆ ನಲವಿನು ತೆಗೆದಿರಿಸಿ ನಲವಿನು ತೆಗೆದಿರಿಸಿ ತುಹಿರಾದ್ರಿಯರು ಅಡರುತ್ತಲಿ ಮೃಗ ಮಾಂಸವನು ಮೆಲುತ್ತಾರ ಮೃಗಗಳನ್ನು ಕೊರುತ್ತ ಹೊಳರಾಗ ಆ ಆ ಆ ಕರ್ಮ ಸಾಯುದಿಲ್ಲ ಸತ್ತ ಪ್ರಾಣಿಗೆ ತುಳಿಯುವುದಕ್ಕೆ ಸತ್ತಿದ ಸಾಯದೆ ಮತ್ತೆ ಗೊತ್ತೇ ಆಗಲಿ ಅಮ್ಮ ಅಣ್ಣ ಹೇಗಾಯ್ತು ಬೇಟೆ ಬರ್ಜರಿ ಬೇಟೆ ನಿನ್ನ ಬೇಟೆ ವಿಷಯ ಯಾರಿಗೆ ಅರ್ಥ ಆಗುವ ಅರ್ಥ ಆಗ್ಲಿಲ್ಲ ಎಲ್ಲಿಂದ ನನ್ಗೆ ಅರ್ಥ ಆಗ್ಲಿಲ್ಲ ಮತ್ತೆ ನಿನ್ಗೆ ಹೇಗೆ ಒಮ್ಮೆ ಬಿಡಿಸಿ ಹೇಳು ಬೇಟೆಯನ್ನು ಮುಂದುವರಿದ ಹೋದೆ ತೊಕ್ಕಿದ ಕಾಳಗೆ ಸರಿ ಗರ್ಜಿಸುತ್ತಾ ಮುಂದುವರಿದು ಆಯ್ತು ಏನು ಮಾಡಿದೆ ಓಡಿಸಿಕೊಂಡು ಹೋದೆ ಹಿಡಿದಂತ ಆಯ್ತು ಒಂದೇ ಪೆಟ್ಟು ಕೊಟ್ಟೆ ನಾಲ್ಕು ತುಂಡು ಮಾಂಸವನ್ನು ತಿಂದೆ ರಕ್ತವನ್ನು ಕುಡಿದೆ ಎಲುಬನ್ನು ಕಟ್ಟುಮಾಡಿಯಲ್ಲಿ ಇಟ್ಟಿದ್ದಾರೆ ಕಟ್ಟು ಮಾಡಿ ಎಮ್ಮೊಡೆಯಾದ ಸುಮದಿ ಒಡೆ ನನಗೆ ಬೇರೆ ಒಂದು ಸಿಗ್ಲಿಲ್ಲ ಸದ್ಯಕ್ಕೆ ಸಾಕದು ಅಮ್ಮ ಏನು ಬಂದೆ ಏನು ತಿಂದೆ ಹೇಳು ಬಂದೆ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮತ ತುಂಬಿದ ಮತ್ತಾನ ಸೊಂಡಿಲ ನೆತ್ತಿ ಮುಂದೆ ಬಂತು ಭಯ ಪಡ್ಲಿಲ್ಲ ಶರವೇಗದಿಂದ ಧಾವಿಸಿದೆ ಅದರ ಸೊಂಡಿಲಲ್ಲಿ ಹಿಡಿದೆ ಶವಕ್ಕೆ ಬಡಿದೆ ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ ಹೊಟ್ಟೆ ತುಂಬಿದಾಗ ನನಗೂ ಅಣ್ಣ ನೆನಪಾಯಿತು ಏನು ತಂದೆ ಅತ್ತ ಇತ್ತ ನೋಡುವಾಗ ತಮ್ಮ ಏನು ಹೆಗಲ ಎಡೆಯಿಂದ ಶಿಖರಗಳು ಜಿಂಕೆ ಮಾರಿ ಒಂದನ್ನು ಬಿಡ್ಲಿಲ್ಲ ಪಿಳಿ 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 ಅಂತೆ ಎಲ್ಲವನ್ನು ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೇನೆ ಅಮ್ಮ ಅಣ್ಣ ಬೇಟೆಯನ್ನು ಒಳ್ಳೆ ರೀತಿಯಲ್ಲಿ ಹೌದಲ್ವೇ ಬೇಟೆಯ ಪರಿಣಾಮ ಏನು ಆಯಾಸ ಅಧಿಕವಾಗುತ್ತಾ ಏನು ಸೆಕೆ ಅಮ್ಮ ಸ್ವಲ್ಪ ಗಾಳಿ ಬೇಕೇ ಬೇಕು ಗಾಳಿ ಬೇಕಂತಾದ್ರೆ ಇಲ್ಲಿ ಕೂತ್ರೆ ಆಗ್ಲಿಕ್ಕಿಲ್ಲ ಮತ್ತೆ? ಕಾಣುತ್ತಾ ಇದೆ ಹಿನಗಿರಿ ನಲವಿನ ಮಾರುತನ ಸೇವಿಸಿ ನಲವಿನ ಮಾರುತನ ಸೇವಿಸೇನೆ ಗಳಿಲದ್ಯೋ ನಾಸಕ್ಕೆ ಪರಿಮಳ ಕೊಯರಿಗೊಳಗಲಿದ್ದೋಗ ನಾಸಕ್ಕೆ ಪರಿಮಳ 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 ವನದೊಳಗೆ ಗಿಳಿಯುತ್ತ ವನದೊಳಗೆ ಇಳಿಯುತ್ತ 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 ಇನ್ನೆಲ್ಲಿಗೆ ಇಳಿಯುವ ಇಳಿಯುತ್ತ ಕೆಳಗೆ ಜಾಗ ಇಲ್ವಾ ಎಲ್ಲಿಗೆ ಇಳಿಯುವುದು ಆ
ನಲವಿನೋ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತಾನ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತಿಗ ಸಂಗೀತವ 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 ಆಲಿಸುತ್ತ ಸಂಗೀತವ ಸಗಮ ಪನಿದು ಸಾನಿದ ಸಗಮ ಪನಿದು ಸನಿದ ಮಗರೆದ ಸಗಮ ಪನಿ ಸಗಮ ಪನಿ ಸನಿದ ಮಗರೆ ಸಗಮ ಪನಿ ಸನಿದ ಮಗರೆದ ಆಲಿಸುತ್ತ ಗಾಯನವ ಖಳರಾಗ ಖಳರಾಗ ಸಗರೆ ಸಗಮಗರೆ ಸಗಮ ಪ ಮಗರೆ ಸಗಮ ಪನಿ ದಮ ಮಗರೆ ಸಗಮ ಪನಿ ಸನಿ ದಮ ಮಗರೆ ಸಗಮ ಪನಿ ಸನಿ ದಮ ಮಗರೆ ಸಗಮ ಪನಿ ಸಗಮ ಸನಿ ದಮ ಮಗರೆ ಸನಿ ದಮ ಮಗರೆ ಸಗಮ ಪನಿ 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 ಸಗ ಪನಿ ಸಗಮ ಪನಿ ಸಗಮ ಪ ಮಗರೆ ಆಲಿಸುತ್ತ ಗಾಯನವಾದ ಖಳರಾಗ ಖಳರಾಗ ಇದನ್ನು ಕೇಳಿ ಯಾರಿಗೆ ಸಂತೋಷ ಆಗಲಿಲ್ಲ? ಏ ಅಣ್ಣ, ಸಂತೋಷ ಆಗಿದೆ ಆಗದೆ ಏನಿಲ್ಲ. ಯಾವ ರೀತಿ ಸೂಚನೆ ಕೊಡುವುದಂತ ಅವರಿಗೆ ಗೊತ್ತಿಲ್ಲ. ಮುಗೀತೋ ಇಲ್ವೋ ಅಂತ. ಓ ಹಿಮಾದ್ರಿ ತುತ್ತ ತುದಿಯನ್ನೇರಿ ಯಾರು ತನಗೆ ತನ್ನೊಟ್ಟಿರುವ ಸಂದರ್ಭ ಬೀಸುತ್ತಿರುವ ಗಂಗಾಳಿ ರೀತಿಯಲ್ಲಿ ಅಲೆ ಅಲೆಯಾಗಿ ಮಂದವಾಗಿ ತೇಲಿ ಬರುತ್ತಾ ಇದೆ ಸಂಗೀತ. ಅಮ್ಮ ದಟ್ಟವಾದಂತಹ ಈ ಹಾಡನ್ನು ಸೇರಿ ಈ ರೀತಿಯಾಗಿ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಮೀಡುತ್ತಾ ಇರುವವರು ಯಾರು 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 ಯೋಚಿಸಿದೆ. ಉತ್ತರ ಸಿಕ್ಕಿದೆ. ಗೊತ್ತಾಯಿತು. ಯಾರಣ್ಣ? ಇದು ಆವಾಮೆ. ಅವನ್ನ ತುಂಬುರ ನಾರದ ಇಂಬರಿದು ತಮ್ಮ ನಡೆತೌದು ತುಂಬುರ ನಾರದ ಹಿರಿದು
ಗಾನ ಮಾಡುವರು ಸಂಭ್ರಮದೊಳಗಿರುವುದು ಗಾನ ಮಾಡುವರು ಗಾನ ಮಾಡುವರು ಗಾನ ಮಾಡುವರು ಇದು ಏನು ಇದು ಏನು ಇದು ಏನೋದು ಅರಿಯದಾಗಿರುವುದು ಸಂಭ್ರಮದೊಳಗಿದ್ದು ಗಾನ ಮಾಡುವರು ಇದರೆಂಬುದರಿಯದಾಗಿರುವುದು ತುಂಬುರ ಎಂಬವರಿಗೆ ದುಃಖದಕ್ಕೆ ನಡೆಸೋದು ಸಂಭ್ರಮದೊಳಗಿದ್ದು ಗಾನ ಮಾಡುವರು ಇದರೆಂಬುದರಿಯದಾಗಿರುವುದು ಏನೆಂಬುದು ಅರಿಯದಾಗಿರುವುದು ತಮ್ಮ ಯೋಚಿಸಿದೆ. ಅರ್ಥವಾಯಿತು. ಏನು? ಕುದುರೆ ಮುಖದವ. ಕುದುರೆ ಮುಖದಿಂದ ಬರ್ಲಿಕ್ಕೆ ಎಷ್ಟು ಹೊತ್ತು ಬೇಕಾ? ದಾರಿ ಎಷ್ಟು ಉಂಟು? ಇಲ್ಲಿ ಒಳದಾರಿ ಉಂಟಂತೆ, ಹಾಗೆ ಬಂದದ. ಎಷ್ಟು ಒಳದಾರಿ ಇದ್ರು ಇಷ್ಟು ಬೇಕಾ? ಯಾರು ಕುದುರೆ ಮುಖದವ? ಯಾರಿಗೊತ್ತು? ಕುದುರೆ ಮುಖವನ್ನು ಹೊಂದಿದವ. ಅಂದ್ರೆ ತುಂಬೂರು ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ವಾ? ನಮ್ಮ ಹೆಸರನ್ನು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾನೆ ಅವ. ಆ, ಅವ ಬರುದಲ್ಲ. ಅವನಲ್ವಾ? ಇದು ಬೇರೆ. ಆ ಶಾರದೆಯ ಪುತ್ರ. ಹೌದಾ? ನಾರದ ನೀರದ ಸಂಗೀತ ವಿಶಾರದ ನಾರದ. ಹೌದು. ಅವ ಲೋಕ ಸಂಚಾರಿ ಅಲ್ವೋ? ಆ, ಶಾಪಗ್ರಸ್ತ. ಆ. ನಿಂತಲ್ಲಿ ನಿಲ್ಲುವುದಿಲ್ಲ. ಆ. ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾವೆ. ಹಾಗಾದ್ರೆ ಈ ಸ್ವರ ಯಾರದ್ದು? ತುಂಬುರನು ಅಲ್ಲ, ಮಾರನು ಅಲ್ಲ. ಮತ್ತೆ ಯಾರದ್ದು? ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಕೇಳುವುದೇನು? ಕೇಳುವಂತಹ ಸ್ವರ ಸ್ವರ ಬಿಡಿದು ಏ ಅಣ್ಣ ಇಲ್ಲೋ ಸ್ವರ ಇಷ್ಟು ಹೊತ್ತುಂಟಾ? ಸ್ವರ ಇಲ್ಲ, ರದ್ದುಪಡಿಸಿ. ಬಿಡಿದು ನಡೆತರ ಮುಂದಕ್ಕೆ ಧರಣಿಗೂ ಗೋಚರಿಸಲ್ ಅಚ್ಚರಿಯುದ ಭ್ರಮಿಸಿ ಶೋಧಿಸಿ ಏ ಅಣ್ಣ ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದು ಯಾನೆಯಲಿ ದೇವಿಯನು ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆಂತ ಬಿಟ್ಟಗಾರೆ ಅರರೆ ಅಮಮ 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 ಅರರೆ ಅರರೆ ಬಿಟ್ಟಗಾರೆ ಇವಳು ಬಿಟ್ಟಗಾರೆ ಇವಳು ಬಿಟ್ಟಗಾರೆ
ಇವಳೆಂತ ಬಿಟಗಾರೆ ಎಂಥ ಬಿಟಗಾರೆ ಎಂಥ ಬಿಟಗಾರೆ ನೋಡೆ 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 ಮರದೋ ಊರ್ಗಡೆ ಜಂತಿಗಳು ನೀರೇ ಮರದೋ ಊರ್ಗಡೆ ಜಂತಿಗಳು ನೀರೇ ವಿಟಗಾರೆ ಈ ನೀರೇ ಸರಸಿಜ ಬದನೆ ಸರಸಿಜ ಬದನೆ ಸರಸಿಜ ಬದನೆ ಸರಸಿಜ ಬದನೆ ಹರಿಣನೇತ್ರೆ 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 ಸರಸಿಜ ಬದನೆ ತರುಣಿ ಮಣಿಯು ವಿಮಲ ಗಾತ್ರಿ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರಿ ಹರಿಣನೇತ್ರೆ ವಿಮಲ ಗಾತ್ರಿ ಹರಿಣನೇತ್ರಿಗೆ ಅರರೇ ಅಮಬ ಅರರಿಯೇ ಅಮಬ ವಿಟಗಾರೆ ಎಂತ ವಿಟಗಾರೆ ನೋಡೆ ಮರಣ ಕೂಡಿಗಳು ನೀರೇ ನೋಡೆ ಮರಣ ಕೂಡಿಗಳು ನೀರೇ ವಿಟಗಾರೆ ನೋಡೆ ಜೊತೆಗಳು ನೀರೇ ವಿಟಗಾರೆ ನೀರೇ ಸಗಜಾದ ಅಮ್ಮ ನಾವೆಲ್ಲಿದ್ದೇವೆ? ಎಲ್ಲಿದ್ದೀರದು ನನಗೆ ಗೊತ್ತಿಲ್ಲ. ಭೂಮಿಯ ಮೇಲೆ ನಾನಿರುವುದು ಹ, ಅಲ್ಲ, ಭೂಮಿ ನಮ್ಮ ಮೇಲಿದೆ. ಎಲ್ಲ ಏನೋ ಆಗ್ತಾ ಇದೆ. ನನಸೋ ಭಾವದ ಭ್ರಮೆಯು. ಏನೋ ಇದು? ಕಾಡಿನಲ್ಲಿ ಕೇಳಿ ಬಂದ ಸುಸ್ವರ, ಹ, ನಾಸಿಕವನ್ನು ಅಡರಿದ ಪರಿಮಳ, ಹ, ಎರಡರ ಮೂಲ ಎಲ್ಲಿ ಎನ್ನುವುದಾಗಿ ಹ. ಹುಡುಕುತ್ತಾ ಮುಂದುವರಿದು ಬಂದವರು ನಾವು. ಹೌದು. ಮುಂದೆ ಮುಂದೆ ಬಂದು ನೋಡಿದ್ರೆ ಅಮ್ಮ ಏನೋ? ಹ, ಅಂಬರಿಂದಲೇ ಇಳಿದು ಬಂದಿರೋ ಅನ್ನೋದು ಯಾರು? ಹ, ರಮ್ಯವಾಗಿ ಕುಳಿತು ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡುತ್ತಾ ಇದ್ದಾಳೆ. ಓಹೋ, ಅಮ್ಮ, ಹ, ಆ ಚೆಲುವನ್ನು ಅವಲೋಕಿಸಿ. ಹೇಗೆ? ಚೆಲುವಿನ ಎರಕವೋ ವಿಠಲ ಪುಣ್ಯದ ಪರಿಣತಿ, ಕಾಮುಕರ ಭಾಗ್ಯದ ಕಲ್ಪತರು, ಧ್ವಜವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಕಡಮುನಿಗಿಂತ ಪುರುಷಾದ ಮಂತ್ರವಾದವು, ಋಷಿ ತಪ ಫಲವು, ಮಾತ ಸೌಂದರ್ಯಕ ಸರ್ಗವೋ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಏ ಅಣ್ಣ, ಸ್ವಲ್ಪ ಈ ಕಡೆ ಬಾ.
ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ನೆನಪಾಗ್ತದೆ. ಈಗ ಹಾಕದ ಸಾಹಿತ್ಯ ಮತ್ತೆ ನಾವೀರ್ವರು ಜೊತೆಯಾಗಿ ಬಂದವರು. ಹುಡುಗಿಯನ್ನು ನೀನು ಒಬ್ಬನೇ ನೋಡಿದ್ರೆ ಸಾಕಾಗುದಿಲ್ಲ. ಹಾ? ಎಲ್ಲಿರ್ಪಾಳು? ನೀವು ನೋಡಿಲ್ವಾ? ನಾನು ಬೇರೆ ಕಡೆ ನೋಡ್ತಾ ಇದ್ದೆ, ಕಾಣುವುದೇ ಇಲ್ಲ. ನೀವೆಲ್ಲ ಯಾವಾಗ ನೋಡಿ ಅಭ್ಯಾಸ ಮಾಡಿ ಇನ್ನು ಅಭ್ಯಾಸ ಮಾಡುವ. ನೋಡ್ಬೇಕು. ಎಲ್ಲಿದ್ದ? ಎಲ್ಲಿ ಬಾ. ಎಲ್ಲಿ? ಎಲ್ಲಿ ಬಾ. ಎಲ್ಲಿ? ಎಲ್ಲಿ ಬಾ. ಏನ? ಏ ತಮ್ಮ, ಏನ? ಏ ತಮ್ಮ, ಇವಳ ಯಾರಿಗೂ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತಾ? ಇವಳ ಪರಿಚಯ ನನಗುಂಟು. ಹೌದು, ಇವಳು ಇಲ್ಲಿ ಅವಳಲ್ಲ. ಮತ್ತೆ ಗೊತ್ತಾಗ್ಬೇಕಾದ್ರೆ ಮೊದಲು ಯಾವುದು? ಯಾವುದು? ಆ ಧೀರಯ. ಗಾನಾದಿದೇವಿ ಗಾನಾದಿದೇವಿ ಬ್ರಹ್ಮನ 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 ನಿನ್ನ ಸಮಸ್ಯೆ ಎಂತ ನೀನು ಹೇಳು. ನಿರ್ಧಾರ ಆಗಬೇಕು. ಯಾವುದು? ಬ್ರಹ್ಮನ ಅಕ್ಕನೋ, ತಂಗಿಯೋ, ಅತ್ತೆಯೋ, ಅಕ್ಕ ತಾಯಿಯೋ, ಅಲ್ಲ ಅಜ್ಜಿಯೋ? ಏ, ನೀ ಯಾಕೋ ಅವಸರ ಮಾಡ್ತೀವಿ? ಮೊದಲು ಅಭಿನಯ, ಆಮೇಲೆ ಯಾರು ಅಂತ ಹೇಳ್ತೇನೆ. ಬ್ರಹ್ಮನ ಏ, ಗೊತ್ತಾಗ್ಲಿಲ್ವಾ? ಕೇಳು. ಗಾನಾದಿದೇವಿ ಬ್ರಹ್ಮನ ರಾಣಿ ಅಣ್ಣ ಗಾನಾದಿದೇವಿ ಬ್ರಹ್ಮನ ರಾಣಿ ಹೋರ ಕನಕದುಳು ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ ಅಣ್ಣ ಮೀನಾಂಗ ನರಸಿ ಬರುವಳಲ್ಲ ಮೀನಾಂಗ ನರಸಿ ಮೀನಾಂಗ ನರಸಿ ಬರುವಳಲ್ಲ ಈ ಮಾನಿನಿಯಾರೋ ಈ ಮಾನಿನಿಯಾರೋ ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಶಿವನೇ ಬಲ್ಲ ಪರಿಗಿದೆಯೋ ಸಗಜ ಆ ಕಡಜ ಚೆಲ್ವ ತರುಣಿ ಉಯ್ಯಾಲೆ ತೂಗುವ ಬಗೆಯ ತೂಗುವ ಬಗೆಯ ಆಡುವ ಬಗೆಯ ಪಾಡುವ ಬಗೆಯ ಮೈಗಿದು ಸಗಜ ದಿನ 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 ತಪ್ಪೋಂ ನರದಿಳ ತತ್ತಿ ನರದಿಳ ತತ್ತೋಂ ನರದಿಳ ದಿ
ಯಾರೋ ಸಗಜ ಇವ ಯಾರು ಸಗಜ ಹೇಗುಂಟು ನನ್ನ ಭಂಗಿ? ಇಲ್ಲಿ ಲೋಕ ಇಲ್ಲ, ಇವನದು ಭಂಗಿ ಅಂತ. ಮತ್ತೆ ಅಪರೂಪಕ್ಕೊಮ್ಮೆ ಹೀಗಾದ್ರೆ ಲೋಕ ಇರುವುದು ಹೇಗೆ? ಯಾರು 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 ಯಾ ಅಣ್ಣ, ಇವಳು ಯಾರು ಗೊತ್ತಾಗ್ಲಿಲ್ವಾ? ಬಾ 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 ಬಾ. ಇವಳು ಈ ಲೋಕಕ್ಕೆ ಸಂಬಂಧಪಟ್ಟವಳೆಲ್ಲ. ಮತ್ತೆ ಈ ಲೋಕಕ್ಕೆ ಸಂಬಂಧಪಟ್ಟವಳು. ಹೌದು. ಎಲ್ಲಿ? ಸತ್ಯಲೋಕ ಬ್ರಹ್ಮ. ಇನ್ನ ಕರ್ಮ ಯಾಕೆ ಅವ ಗಂಡಲ್ವೋ? ಪೂರ್ತಿ ಆಗ್ಲಿಲ್ಲ. ಬ್ರಹ್ಮನರಸಿಯಾದಂತಹ ಶಾರದಾದೇವಿಯ ಒಂದು ಸಂಗೀತವನ್ನು ಹಾಡುತ್ತಾ ಇರ್ಪಾಡು ವಾಣಿ ವಾಣಿ. ಘೋರ ಕಾಂತಾರದಲ್ಲಿರುವಳೆ ವಾಣಿ. ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕಿದ್ರೆ ವಾಣಿ ಒತ್ತಿನಲ್ಲಿ ಬೇಕಂತೆ. ಹಾಗಾದ್ರೆ ಮತ್ತೆ ಯಾರು 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 ಗೊತ್ತಾಯ್ತು? ಯಾರು? ಆರತಿ. ಆರತಿಗೆ ಪ್ರಾಯ ಆಗಿಲ್ವೇನೋ? ಆದ್ರೂ ಗೊತ್ತಾಗುದಿಲ್ಲಲ್ಲ. ಯಾರಿಲ್ಲ ಆರತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಮೀನಂತೆ ನರಸಿ ಬರುವಳಲ್ಲ. ಆಹಾ. ಈ ಮಾಲಿನಿ ಯಾರು? ಶಿವನೇ ಬಲ್ಲ. ಶಂಕರನೇ ಬಲ್ಲ. ಓ ಗಿರೀಶ, ಓ ಸತೀಶ, ಶಶಿಧರನೇ ಬಲ್ಲ. ಅಣ್ಣ, ತಮ್ಮ. ಇವಳು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಯಾಕೆ ಕೇಳುದು? ಮತ್ತೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ. ಹ. ಹೋಗಿ ಕೇಳು. ಲಾಭ ಆದ್ರೆ ಹ. ಹಿಂದಿನಿಂದ ನಾನು ಬಣ್ಣ. ಹಿರಿಯನಾದ ನಾನೇ ಮಾತಾಡಿಸುವೆ. ಜಾಗ್ರತೆ. ಹುಡುಗಿಯರ ಹತ್ರ ಮಾತಾಡುವುದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ಒಟ್ಟು ಅವಸರ ಮಾಡುವುದಲ್ಲ. ಇಷ್ಟರ ಮಾತಾಡು ಅಂತ ಹೇಳಿದ್ರೆ ನಿಮ್ಗೇನು ಕುತ್ತಿಗೆ ದೋಷ ಉಂಟಾ? ಏನು ಮಾತಾಡಿ ಅಭ್ಯಾಸ ಉಂಟಾ? ಅಭ್ಯಾಸ ಇಲ್ಲ. ಬೇಡ, ಅಭ್ಯಾಸ ಮಾಡುವುದು ಬೇಡ. ಈ ಹಿಂದೆ ಬ್ರಹ್ಮದೇವ ಹೇಳಿದಂತಹ ಮಾತು, ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ಬಾಲಿಗೆ ಮಾರಳು. ಮಾತಾಡಿದ್ರೆ ಮರಣ ಎನ್ನುವುದು ಕಟ್ಟಿಟ್ಟ. ಇವಳ ಕಲ್ಲಿ ನಮಗೆ ಬೇಡ. ಮೂರು ಲೋಕಕ್ಕೂ ಕೂಡ ಅಧಿಕಾರಿಯಾಗಿ ಮೆರೆದ ಇದ್ದ ಲಂಬಣ್ಣ ಶುಂಭ. ಶುಂಭರಾಜ್ಯಯುಡೈದಿ ಮೆರವಯದ ಭವನವನೆ ಪುಗುತ ಕೈ ಜಗದವಿಗೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರಿಸಿಲು ಕೂದಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಈಕೆಯ ತಿಳಿಯದಿನಿತಾಯ್ತೆ ಶಿವ ಶಿವ ಸಂತಾನದಲ್ಲಿ ಕುಳಿತಿರುವ ಕಾಮಿನಿಯನ್ನು ಕರೆದರುವುದಕ್ಕಾಗಿ ಶುಂಭನ ಆಜ್ಞಾಧಾರಕದಾನಿ ಕದವನ್ನು ಸೇರಿದ್ದೇನೆ. ಬಂದು ನೋಡ್ತೇನೆ, ಅಬ್ಬ ಆಶ್ಚರ್ಯವೋ ಪರಮಾಶ್ಚರ್ಯ. ಏಕಾಂಗಿಯಾಗಿ ಅದೋದೋ ಕದಮ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿ ಹಾಡುತ್ತಿರುವವಳು ಇವಳು ಹೆಣ್ಣೆ? ಖಂಡಿತವಾಗಿಯೂ ಅಲ್ಲ.
ತ್ರೈಭುವನವನ್ನು ಕೂಡ ತನ್ನ ಕುಕ್ಷಿಯೊಳಗೆ ಇರಿಸಿಕೊಂಡು ಪಾಲಿಸತಕ್ಕ ಮಹಾತಾಯಿ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ರಾಜ್ಯರಾದಂತಹ ಶುಂಭದಾನವ ಇವಳ ಬಗ್ಗೆ ತಿಳಿಯದೆ ತಪ್ಪು ಮಾಡಿದ. ತನ್ನ ಮರಣವನ್ನು ತಾನೇ ಕೈಯಾರೆ ಕಳೆದುಕೊಂಡ. ಏನು ಮಾಡೋಣ, ಅವನೊಬ್ಬನೇ ಕೆಟ್ಟದ್ದಲ್ಲ, ನಮ್ಮ ಅಸುರ ಕುಲವನ್ನೇ ಕೆಡಿಸಿದ. ಯಾವುದಕ್ಕೂ ಅವನ ಆ ಆಜ್ಞೆ ನನಗೆ ಶಿರೋಮಾನ್ಯ. ಆ ಮಾತೆಯನ್ನು ಮಾತಾಡಿಸಿ ಜನನಿ ಕೇಳಿರುವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ ಸನುಮತವದು ನಿನಗೆ ಬೀಳುವೆನೊಂದು ಧನುಜೇಶ ಶುಂಭನ ಬಯಕೆ ಅಮ್ಮ ಜನನಿ ಕೇಳಿರುವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ ಯಾಕೆ ಜನನಿ ಮಹಾಮಾತೆಯ ಪಾದಾರವಿಂದಕ್ಕೆ ನಮೋ ನಮಃ. ತಮ್ಮನ್ನು ಮಾತಾಡಿಸಿದ್ರು ಯಾರೋ ಎಂಬ ಹಾಗೆ ಭಾವಿಸುವಂತ ಅಗತ್ಯವಿಲ್ಲ. ಶುಂಭದಾನವನ ಅಷ್ಟಮಂತ್ರಿಗಳಲ್ಲಿ ಓರ್ವರಾದಂತಹ ಸುಗ್ರೀವನೇ ನಾನು. ತಾಯೇ, ಅಪರ್ಯಾದಂತಹ ನೀನು ಈ ಕಾಡಿನಲ್ಲಿದ್ದೀಯನ್ನು ವಿಚಾರವಂತಿರುವಂತಹ ಶುಂಭದಾನವ ನಿನ್ನನ್ನು ಬಯಸಿದ್ದಾರೆ. ಮದುವೆಯಾಗಲೇ ಕರ್ಣ ಈ ತಡೆಯುವುದು ಇನ್ನು ಮಾರ್ದಿಯ ದೊಡ್ಡ ಜುಂಬಾದರಿಗೆ ಬೇಡುವುದು ತಡೆಯುವಂತೆ ಎಪ್ಪಿಸಲಾದ ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನೆ ದರಗಿ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ನಿದ್ದೆಯೊಳ ಮಲಗಿರುವ ದಾನವ ಎತ್ತನ ಕ್ಷಣದೊಳಗೆ ಭಯ ಹೊತ್ತು ತಲೆಗೆಯ ಮೋದದೊಳುಮಿಗೆ ಬಿದ್ದು ನುಡಿದ ಕವಿಯ ಕೊಳ್ಳದಿರಮ್ಮ ಎನ್ನ ಸಲಹೋ ಶುಂಭಾಖ್ಯನ ಮತದೋದೆ ವಿರೋಧಗೈದೆ ಮತಿ ಶೂನ್ಯನ ಮಮ ಧೃತಿ ನೀನರಿವೆ ದೈತ್ಯ ಪದಿಗೇರು ಆಕೆಯೋ ಎನಗರು ಅಮ್ಮ ನಗಬೇಡವಮ್ಮ, ನಗಬೇಡ. ನಿನ್ನ ನಗೆಯೇ ನನ್ನ ಜೀವನಕ್ಕೆ ಹಾಗೆಯಾಗಿ ನಾನು ದರಿದ್ರಿಗೆ ಅರೆಗಳಿಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಭಕ್ತನೇ ಎದ್ದಿದ್ದೇನೆ ಕಾರಣ ನಿನ್ನ ಪೂರ್ಣ ಕರುಣಾ ದೃಷ್ಟಿ ಎನ್ನುವುದು ಅರ್ಥವಾಯಿತು ತಾಯಿ. ನಾನು ಬಡವ ಅಂದ್ರೆ ಜೀವನದಲ್ಲಿ ಬಡವರೆಂದಲ್ಲ, ಹಾಳಾಗಿ ಬಂದ ಒಬ್ಬ ಬಡವ ನಾನು. ಆದ್ದರಿಂದ ನಿನ್ನ ಮೇಲೆ ಯಾವುದೇ ರೀತಿಯ ಆ ಒಂದು ಆಶೆ ಆಕಾಂಕ್ಷೆಯನ್ನು ತೋರಿದ್ದಾನೋ ಅವನ ಆಜ್ಞೆಯನ್ನು ಪಾಲಿಸಬೇಕಾದ ಕರ್ತವ್ಯ ತಾಯಿ. ಆ ನನ್ನ ಒಡೆಯ ಶುಂಭನಿಗೆ ಏನು ಹೇಳಿ ಬೆದರದಿರಯ್ಯ ಬೇಳುವುದನ್ನೆಲ್ಲ ಲಾಲಿದು ಅಧಿಕ ಶುಂಭ ಕೆರತು ಅದನವನಿಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡಲಾಗೆ ಬಂದು ಹೆದರಿದೆಯಾ ಸುಗ್ರೀವ? ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡನೇ ಶುಂಭ. ಯುದ್ಧದ ವಿಚಾರವನ್ನು ಚಂಡಮುಂಡದಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೇ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಭ ಬಲಾಢ್ಯನೇ, ಅವನ ತಮ್ಮ ನಿಶುಭ ಬಲಾಢ್ಯನೇ. ಪ್ರತ್ಯಕ್ಷ ಕಳೆಯುವುದಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ತಿಳಿಸು. ಅಪ್ಪಣೆ ತಾಯೇ. ಕಮಲಾಖಿಯನ್ನು ಬರೆಸಿದ್ರೆ ಯಾತಕ್ಕೆ ಬಾಳುವೆ? ಯಾರಿದ ಆಶ್ಚರ್ಯ? ಸುಗ್ರೀವ ಸತ್ತನಂತೆ ಬದುಕಿದನಂತೆ. ಯಾರಲ್ಲಿ ದುಂಬರಾಕೆ
ದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಷ್ಟಮಂತ್ರಿಗಳಲ್ಲಿ ಓರ್ವರಾದಂತಹ ಧೂಮ್ರಾಕ್ಷ ಇತ್ತಗಳಿಗೆ ಬರಲಿ ಎಂಬ ಕರೆಯಾಯಿತು. ಕರೆಯ ಮೊರೆಯನ್ನು ಆಲಿಸಿ ಕರದಲ್ಲಿ ಕರವಾಳವನ್ನೇ ಧರಿಸಿಕೊಂಡು ಬಂದಿದ್ದೇನೆ. ಕರೆಸಿದ ಕಾರಣವೇನು? ಅಪ್ಪಣೆಯಾಗಲಿ. ಧೂಮ್ರಲೋಚನ ಕದಂಬಾವನದಲ್ಲಿ ಇರುವಂತಹ ಹೆಣ್ಣಿನ ಗುರುವಿಗೆ ಕೈ ಹಿಕ್ಕಿ ಸೊಕ್ಕಿನ ಹೆಣ್ಣೆ ಶುಂಭಕ್ಕೆ ನಿನ್ನನ್ನು ಬಯಸಿ ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿದರೆ ಸಂಧಾನವನ್ನು ಧಿಕ್ಕರಿಸಿದೆಯೋ. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದ ಧೂಮ್ರಲೋಚನ ವ್ರತ ಸಿದ್ಧವಾಗಿದೆ.
ಬಂದಂತಹ ಚಂಡ ಮುಂಡಾರ ರುಂಡ ಒಂದೇ ಚಂಡಾಡಿತಾಳತೆ. ಇನ್ನು ಯಾಕೆ ತಡ? ರಥಾರೂಢರಾಗಿ ಆಯುಧವನ್ನು ಹಿಡಿದು ನಾನೇ ಈ ಬಗ್ಗೆ ಏನಾರು ಕೇಳೋದು ವಿರೋಧಿ ಬಿಡುವುದು. ರಕ್ತಬೀಜ ಪ್ರಣಾಮಗಳು ಎಕ್ಕಾಳು ಏನೇ ವಿಪರೀತ ಅಂಬರವ ಕುಸಿಯಿತು ಉಂಬಿರಿಯ ಭಾಗವಾಯಿತು ಎನ್ನುವಂತ ಕೋಲಾಹಲದಿಂದ ಹೊರಟಿದ್ದೇನೆ. ಹೆಣ್ಣಿನಿಂದಲಾಗಿ ನನ್ನ ಪಾಲಿಗೆ ಅಪಮಾನ. ಯಾರಿಂದ ಪ್ರಭು? ಕಾನನದಲ್ಲಿರುವಂತಹ ಹೆಣ್ಣನ್ನು ಪಡೆಯಬೇಕೆಂಬ ಹಂಬಲದಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು ಸಂಧಾನ? ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನೇ ಬಯಸಿದಳಂತೆ. ಆಮೇಲೆ ಧೂಮ್ರಲೋಚನನ್ನು ಕಳುಹಿಸಿದೆ. ದಿಟ್ಟತನದ ನೋಟದಿಂದ ಕೊಟ್ಟಳಂತೆ. ಗಂಡುಗರಿಗಳಾಗಿರುವಂತಹ ಚಂಡಮುಂಡರನ್ನು ಕಳುಹಿಸಿದೆ. ಏನಾಯಿತು ಪ್ರಭು? ಚಂಡಮುಂಡರ ರುಂಡವನ್ನ ಚಂಡಾಡಿದ. ಚಂಡಮುಂಡರು ಅಳಿದು ಹೋದರೆ ಇನ್ನು ನಾನೇ ಹೊರಟಿದ್ದೇನೆ. ನೀನು ಯಾಕಯ್ಯ ಬಂದದ್ದು? ತಡೀರಿ ಪ್ರಭು ತಡೀರಿ. ನಾನು ತಿಳಿದುಕೊಂಡಿರುವ ಒಂದೆರಡು ಸತ್ಯ ವಿಚಾರವನ್ನು ಹೇಳುವುದಕ್ಕೆ ಧನುಜೀಶ ಕೇಳನ್ನ ಮಾತು. ಧನುಜೀಶ ಕೇಳನ್ನ ಮಾತು. ಯಾದಗಿರಿ ದೂರಿ ಭ್ರಮೆಗೊಳಗಾಗಿ ವ್ಯರ್ಥ. ಯಾದಗಿರಿ ದೂರಿ ಭ್ರಮೆಗೊಳಗಾಗಿ ವ್ಯರ್ಥ. ಮನಸ್ಸಿನ ಶರಕ್ಕೆ ಸಿಲುಕುದ. ಮನಸ್ಸಿನ ಶರಕ್ಕೆ ಸಿಲುಕುದ. ಪರಾವರಿತೆಯ ಬಯಕೆಯ ನಾಂತಿ ದೈತ್ಯ. ಧನುಜೀಶಗೆ ನಮೋ
ಯಾತಗಿನಿ ದುನಿ ಭವೆಗೊಳಗಾಗಿಗೆ ವ್ಯರ್ಥ ಧನುಜೇಶ ಧನುಜೇಶ ರಕ್ತಬೀಜ ದಾನವರಿಗೆಲ್ಲ ಬದುಕುವುದಕ್ಕೆ ಒಂದು ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿಕೊಟ್ಟಿರುವಿರಿ. ದಾನವಾಬ್ದಿ ಕುಲಚಂದ್ರಮ ಎಂಬುದಾಗಿ ಪ್ರಪಂಚದಲ್ಲಿ ತೋರಿಸಿಕೊಟ್ಟಿದ್ದೀರಿ. ನಿಮ್ಮದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಪ್ರಪಂಚಕ್ಕೆ ಮಹಾನ್ ಶಕ್ತಿಯಾಗಿ ಪ್ರಕಟಗೊಂಡಿರುವಿರಿ. ಮಹಾಭೇದಾವಿಗಳು ಪ್ರಾಜ್ಞರು ಆಗಿರುವಂತ ನಿಮಗೆ ಯಾವುದೋ ಒಂದು ಹೆಣ್ಣಿನ ಮೇಲೆ ಆಸಕ್ತಿ ಹುಟ್ಟಿತೆ. ಪ್ರವಾದೀನರಾದಿರ ಪ್ರಭು ಮನಸ್ಸಿಜನ ಶರಹತಿಗೆ ತಿರುಗಿದ್ರೆ ಹೇಳಿ. ಹಾಗೆಂದು ಸಂಧಾನಕ್ಕಾಗಿ ನಿಮ್ಮ ಹಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸರಾಗಿ ಬಂದು ಹೇಳಿದ್ದಾದ್ರೂ ಏನು, ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ತಾ ಇದ್ದಾಳೆ. ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರ್ತದೆ ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಆದರೂ ತಾವೇನು ಮಾಡಿದ್ರಿ? ರಕ್ತಬೀಜ ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕಳಿಸಿ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜಿಯ ಅಲ್ಪನೇ ಧೂಮ್ರಲೋಚನನು ಕುಲ್ವರ್ಯಪರಿರಾಣದಲ್ಲಿ ಚಂಡಮುಂಡರನು ಕುಲ್ವರ್ಯಪರಿರಾಣದಲ್ಲಿ ಚಂಡಮುಂಡರನು ಅಪ್ರಯೋಜಕವಾಗಿ ನೀನು ಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲ್ ಯಾತಗೆ ಧನುಜಾನ್ವಯವನು ಕಾಲಗೊಪ್ಪಿಸಲ್ ಯಾತಗೆ ಧನುಜಾನ್ವಯವನು ಧನುಜೇಶ ಕೇಳಿನ ಮಾತ ರಕ್ತಬೀಜ ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಕರೆ ತಂದು ಮದುವೆ ಆಗುವಂತ ಆಶೆಯಿಂದ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಅಲ್ಪನೆ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ಸಮದಂಡಿಯಾಗಿ ನಿಲ್ತಾನೆ ಅಂತಾದ್ರೆ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವಂತ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಯೋನಿಜರಿಂದ ಮರಣವಿಲ್ಲ. ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬದುಕುತ್ತಿರುವಂತಹ ಚಂಡಮುಂಡರನ್ನು
ಜಯಿಸುವಂತ ಪರಾಕ್ರಮಿಗಳು ಪ್ರಪಂಚ ಮೂರರಲ್ಲಿದ್ದರೆ ಹೇಳಿ. ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಡುತ್ತಾಳೆ ಅಂತಾದರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ರಾಜ್ಯನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ, ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನೆ ಅವಳಾಗಿದ್ದಾಳೆ ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೇ ಹೇಳಿ. ದೊರೆ ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಅವಳಿಗಾಗುತ್ತದೆ ಅಂತ ಆದ್ರೆ ಅವಳು ಹೆಣ್ಣೇ ಪ್ರಭು, ಹೆಣ್ಣಾಗಿರಬಹುದು. ರಕ್ತಬೀಜ 14 ಲೋಕದ ವೀರನಾಗಿರುವಂತಹ ನಾನು ಏಕಸ್ಥಿತ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನುಂಟು ಅಂತ ಅಲ್ಲ ಪ್ರಭು. ಕರುಣಿ ಅಲ್ಲ ಅವೈ ಆದಿವಾಯೇ ಆದಿವಾಯ್ ಆದಿವಾಯ್ ಆದಿವಾಯೇ அவள் ஆதிமாயே 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 ದೈತ್ಯವರ ಸಂಹರಿಸುತ್ತ ತ್ರಿದಶರ ಪುರಿಯೇ ದೈತ್ಯವರ ಸಂಹರಿಸುತ್ತ ತ್ರಿದಶರ ಪುರಿಯೇ ಆದಿಮಾಯೇ ಬಡಾದಿ ಮಾಯ ದೈತ್ಯವರನ್ನು ಗರಿಸುತ್ತ ವಿದೇಶರ ಹೊರಿಹೇ ನೆರೆಗೋಚರಿಸುವಳ ದೊರೆಯೇ ನೆರೆಗೋಚರಿಸುವಳ ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಹ ಇರಿಪುದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಹ ಇರಿಪುದು ಸರಿಯೇ ಕೇಳ ದೊರೆಯೇ ಸರಿಯೇ ಧನುಜೇಶ ಕೇಳನ್ನ ಮಾತ ಯಾತಗಿರಿ ದೊರೆ ಪದಗೊಳಗಾಗಿಗೆ ವ್ಯರ್ಥ ವ್ಯರ್ಥ ಕೇಳನ್ನ ಮಾತ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತವಳನ್ನು ಅಬಲೆ ಸಾಮಾನ್ಯ ನಾರಿ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು. ಮತ್ಯಾರು ಮೂಢತನವಾದೀತು ತರುಣಿ ಎಲ್ಲ ಮತ್ಯಾರು ಆದಿ ಮಾಯೆಯಾಗಿದ್ದಾಳೆ. ಆದಿ ಆದಿ ಪರಾಶಕ್ತಿಯವಳಾಗಿದ್ದಾಳೆ. ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಯಾಕೆ ನೆಲೆಸಿದ್ದಾಳೆ? ಯಾಕೆ
ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಹೇಗದು? ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿಯೇ ತ್ರಿದಶರನ್ನು ಕೊರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನು ಇಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೇ ಕಾಲನ ಆಲಯಕ್ಕೆ ಅಟ್ಟಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ಬೇಡ. ರಕ್ತಬೀಜ ಇಷ್ಟಕ್ಕೆಲ್ಲ ಕಾರಣ ಯಾರು? ನಾನು ಮದುವೆಯಾಗಬೇಕು ಎಂಬುದಾಗಿ ಚಿಂತನೆ ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ ಹೇಳ್ತಾ ಇದ್ದಿ. ನಾನು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿ ಆದ್ರೆ ಸರಿದಾರಿ ಯಾವುದು ಎಂಬುದಾಗಿ ಹೇಳು. ಹೇಳಬೇಕು ದೊರೆ. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜ ಬೀಜನ ಮರದ ದರದಲ್ಲಿ ಪಡೆದು ಸುಖವನ್ನು ಬಾಳುವುದೇ ನುಡಿಯ ನೀತಿಯ ದೊರೆಯೇ. ಬಿಡು ಮನದ ಮೂರ್ಖತೆಯ ಧನುಜೇಶ. ಬ್ರಹ್ಮದೇವರಿಂದ ಬೇಕಾದಂತಹ ವರಗಳನ್ನು ಪಡೆದಂತಹ ಮಹಾಶಕ್ತಿವಂತರಾಗಿದ್ದಾರೆ. ಅಂತೆಯೇ ಉಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ಪ್ರಭು ಏನು ಮಾಡಿ ಜಗಡೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಗುಣಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ಹೆಣ್ಣಿಗೆ ಬೇಕಾಗಿ ನಾನು ತಲೆ ತಗ್ಗಿಸಬೇಕು ರಕ್ತಬೀಜ. ಅಂತಹ ಬದುಕಾದಿದ್ದೆ ರಕ್ತಬೀಜ. ತಿಳಿಯಿತು ರಕ್ತಬೀಜ, ತಿಳಿಯಿತು. ಹೇಗಿದ್ದ ನಮ್ಮ ಸಾಮ್ರಾಜ್ಯ ಹೇಗಾಗಿ ಹೋಯಿತು. ಹೋದಂತಹ ವೀರಾದಿ ವೀರರು ಯಾರೂ ಕೂಡ ಹಿಂತಿರುಗಿ ಬರುವುದಿಲ್ಲ. ಹಾಗಾಗಿ ಜೀವದ ಮೇಲಿನ ಆಸೆಗೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಿ. ಹಾಗಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಅರಮನೆಯೊಳಗಿದ್ದಕ್ಕೋ ಸೀರೆಯನ್ನಿಟ್ಟುಕೋ ರಣ ಹೇಳಿ ಹೊಂಬೆಟ್ಟಲಲ್ಲಿ ರಣವಿಲ್ಲವನ್ನೆತ್ತಿದ್ದಾರೆ. ಒಂದೊಬ್ಬರಿಗೆ ದೃಪಗದಂಬವರದಲ್ಲಿ ಕಂಡು ದೇವಿಯ
ಕದಂ ಅಪ್ಪ ರೋಮಾಂಚನವಾಗುತ್ತಾ ಇವೆ. ನಾನು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವಿಂದು ಯಾವುದೋ ರಕ್ತತೇಜದಿಂದ ವಿಕಸಿತವಾಗಿದೆ. ವನವನಿತೆ ವಾಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಕ್ರಮಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಬದಲಾವಣೆ ಯಾಕೆ ಪ್ರಶ್ನಿಸಬೇಕು? ಶ್ರೀದೇವಿ ಲೀಲಾಮೃತ ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಖಾಲಿ ರಕ್ತ ಬೀಜನು ನೋಡಿದನು, ಖಾಲಿ ರಕ್ತ ಬೀಜನು ಗಾಢ ಗರುವದಿ ಕುಳಿತ ಶಿವಜನು, ಗಾಢ ಗರುವದಿ ಕುಳಿತ ಶಿವಜನು ನೋಡಿದನು. ಪಾಡಿದನು ತನ್ನೊಳಗೆ, ಇವಳನು ತಿಳಿಯದಿನಿ ತಾಯ್ತೆ, ಇವಳನು ತಿಳಿಯದೆ ಇನಿತಾಯ್ತೆ. ಮಾಡಲಿದ್ದೀಯ ಅಗಡ ಅಗಟ ಶುಂಭನ ಕೂಡ ಭಾಷೆಗೆ ಒರೆದು ಮುದಿಗೆ ಮಾಡಲಿನ್ನೇನ್ ಅಕಟ ಅಕಟ ಶುಂಭನ ಕೂಡ ಭಾಷೆಯ ಒರೆದು ಬಂದಿಗೆ ಕೇಳು ಇವಳೋ ಬದ್ಧ, ಕೇಳು ಇವಳೋ ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತಾ ನೋಡಿದನು ನೋಡಿದನು ನೋಡಿದನು. ಖಾಲಿ ರಕ್ತ ಬೀಜ ಪಾಡಿದನು. ಜಯ ಜಯ ಜಗದಂಬಾ, ಜಯ 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 ಜಯ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ. ಜಯ 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 ಜಗದಂಬಾ, ಜಯ 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 ಜಯ.
जय 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 जगदम्बा जय जय जगदम्बा जय जय ಜಯ 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 ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದೆ, ಕೋಟಿ ಸೂರ್ಯ ಪ್ರಕಾಶದಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡಿದೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದ್ವಿಯಾಲಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡಿದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿಯಾಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವುದಕ್ಕಾಗಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ಸೂಚಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗೆ ಇದು ಪರಮಗೀತೆ, ಚರಮಗೀತೆ. ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾಯಿ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ನಾಹುತ ನಡೆದು ಹೋಯಿತಲ್ಲ. ನಮ್ಮ ದೊರೆ ಮದುವೆ ಆಗುತ್ತೇನೇನೋ ಹಾಗೆ ಮುಂದೆ ಬರುತ್ತಾ ಇದ್ದ. ಹೌದು, ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬಂತಹ ಪರಮ ಸತ್ಯ ನನಗೆ ಈಗ ಅರ್ಥವಾಗುತ್ತಾನೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಹೊರೆದು ಬಂದಿದ್ದೇನೆ. ತರುಣಿಯನ್ನು ಕರೆತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಬಲವನ್ನು ನಾನು ತೋರಿಸಿದೆ ಅಂತಾದರೆ ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಇಲ್ಲಿಂದ ಹೋಗುವುದಕ್ಕೆ ಒಂದು ದಾರಿ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಏಣಾಂಕ ನಿಭವತ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭ ದಾನವ ಬಯಸಿದರೆ, ಶುಂಭ ದಾನವ ಬಯಸಿದರೆ ಸಾನುರಗದಿ ವರಿಸದೆ ಶೌರ್ಯದೂದಲೆ, ಸಾನುರಾಗದಿ ವರಿಸದೆ ಶೌರ್ಯದೂದಲೆ ಚೂಣಿಯ ಬಯಸಿದರೆ ಅಮ್ಮ ಏಣಾಂಕ ನಿಭವಂತು ನೀನೇ ನನಗೆ ಅಮ್ಮ, ನೀನೇ ನನಗೆ. ಜಯ 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 ಜಗದಂಬಾ ಜಗದಂಬಾ या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै 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 नमो नमः नमस्तस्यै 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 नमो नमः नमो नमः जय जय ಜಯದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದೇ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳೇ, ಜಗಜ್ಜನನಿ
ಏನು? ಇದು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೆ. ಶುಭವಾಗಲಿ. ತಾಯೇ, ಏನು? ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾಧ್ಯ ಕಲೆ ರಕ್ತ ಬೀಜ. ಹಾಗಾಗಿ ನನ್ನ ಹೆಸರಮ್ಮ. ಹೌದೇ? ದೊರೆಯ ಅಜ್ಞಾನವರ್ತಿಯಾಗಿ ಬಂದಿದ್ದೇನೆ. ಏಣಾಂಕ ನಿಪವಕ್ರಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಂತ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ. 3 ಲೋಕದಲ್ಲಿ ಸರ್ವತಂತ್ರ ಸ್ವತಂತ್ರನಾಗಿ ಮೆರೆಯುವಂತಹ ನನ್ನ ದೊರೆ ನಿನ್ನನ್ನು ಮದುವೆಯಾಗಿದ್ದಾನೆ ಅಂತಮ್ಮ. ನಿನಗೆಷ್ಟು ಸಂತೋಷವಾಗಬೇಕು. ಇಳಿದು ಬರಬೇಕಮ್ಮ, ನನ್ನ ರಥ ಏರಿ ಬರಬೇಕು. ರಕ್ತ ಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ನಿನ್ನನ್ನು ಹುಂಬನೆನ್ನಲೋ ಪ್ರಾಚ್ಯನೆನ್ನಲೋ. ಯಾಕಮ್ಮ? ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ. ಅವ ಗಂಧದ ಮರವಮ್ಮ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೆ. ಮೇಲೆ ತೆಗೆದರೆ ಪರಿಮಳ ಬೀರುವುದಿಲ್ವೇ? ಅರಿಯುವುದಕ್ಕಾಗಿ ನಾನು ದುರವನ್ನು ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? 3 ಲೋಕದ ದೊರೆ ಅವನಿಗೆ ಬರುವುದಕ್ಕೆ ಪುರುಸೋತೆ ಎಲ್ಲಿ ಉಂಟು? ನಾವಿದ್ದೇವೆ. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ 1000 ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಡ. ಅವ ಅಜಯರಮ್ಮ ಬ್ರಹ್ಮದೇವರಿಂದ ಬರಬಂದಿದ್ದ. ಹಸಿವು ದೃಶ್ಯ ನನ್ನಲ್ಲಿಯೂ ಅಧಿಕವಾಗಿದೆ. ಯಾವುದು ಅಂತ ಕೇಳುತ್ತೀಯಾ? ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ತೃಷೆ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರಬೇಕು. ರಕ್ತ ಬೀಜ ಮಾತಿಗೆ ತಪ್ಪಿ ನಡೆದೆ ಎಂದು ನೀನೇ ಸ್ಪಷ್ಟಪಡಿಸಿದೆ. ಆಕೆಯನ್ನು ಕರೆತರುತ್ತೇನೆ, ಇಲ್ಲವಾದಲ್ಲಿ ಎಳೆತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ನೀನೇ ಹಿಡಿದು ಬರ್ತಿ ಅಂತಾದ್ರೆ ಎಳೆಯುವ ಪ್ರಶ್ನೆ ಬರುತ್ತದೆ. ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಕುಂದಿ ಹೋಯಿತೆ. ಹೇಳಿ ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನುವನ್ನೇ ಅಲುಗಿಸಿ ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡಿ ಎನ್ನುವಂತಹ ಸಪ್ತ ಮಾತೃಕೆಯನ್ನು ಸೃಷ್ಟಿ ಮಾಡಿದೆ. ವಜ್ರಾಯುಧದಿಂದ ನಾನೇ ಹೊಡೆದು ಬಿಟ್ಟಳಲ್ಲ. ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇನೆ. 1 ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಸಂಖ್ಯೆ ದೈತ್ಯರು ಹುತ್ತಾರೆ. ನಾಶಕ್ಕೆ ಬೇಕಾಗಿದೆ ಕ್ಷಣದಲ್ಲಿ ರಕ್ತೇಶ್ವರಿಯಾಗುತ್ತದೆ.
ರಕ್ತ ಬೀಜಾದಿ ದಾನವರನ್ನು ತಂದು ರಕ್ತ ಬೀಜನ್ನು ತಂದಿರುವುದು ಮುತ್ತಿನ ನದಿಯ ಬೆಳಗಿನ ಶೋಭೆ. ಭಗವಂತರೇ, ಧರ್ಮನೇ ನಾಶವಾದ ಧರ್ಮನೇ ಕೈಯೊಡ್ಡಿನ ಸಂದರ್ಭ ಸತ್ಯನೇ ನಾಶವಾದ ಸತ್ಯನೇ ತಡೆದರ್ಪಣ ಸಂದರ್ಭ ನ್ಯಾಯ ನಾಶವಾದ ಅನ್ಯಾಯನ ವರಪಣಂಚಂದ ಸಂದರ್ಭಡು ಮೂಜಿ ಮುತ್ತಿನ ಶಕ್ತಿ ಬಾನುಡು ಪಂಜಾದು ಪೊಣ್ಣನರು ಪರಾದು ಭೂಮಿಗೆ ಶಕ್ತಿಂದ ವೇಳೆ ರಕ್ತ ಬೀಜನ ಕೆರಿಯ ರಕ್ತೇಶ್ವರಿ ಪಂಪಿನ ಅಭಿಧಾನ ಮತ್ತು ಆರಾಧನೆ ಕರ್ತನು ಬತ್ತಿನಂಚದ ಬತ್ತು ಪತ್ತಪ್ಪೆ ಯುಕ್ಲು ವಂಜಾಯಲು ಪಸ್ಸಲು ಪುಷ್ಪನು ಬತ್ತೊಂಡರು ಸ್ವಾಮಿಯಪ್ಪ ರಕ್ತೇಶ್ವರಿ ಪಂಪಿನಂಚದ ನೆನವರಿಕೆ ಮಲ್ತೊಂಡರು ಅಂಬರ ಬಿಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬುಯ್ಯ ಗುತ್ತಿಗಾಯ ಗುತ್ತುಮರಿಗೆ ತಗದಂಗಡೆ ಸಮ್ಮಲಾರುತ್ತೆ ಜೋಕುಲ್ ಬಾಲ್ಯರು ಬುದ್ಧಿನಿಷ್ಠರು ಭಿನ್ನಡೆಗೆನ್ನೇರು ಅರವರು ಪರವರು ಈ ಪಂಚವರ್ಣ ಅಣ್ಣನ ಉಂಡಾಪಿನಂಚದ ವೇಳೆ ಉಂಡಾಣಿಂಚದ ದಿನಮಾನ ಕಟ್ಟಿಪೂ ತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊರ್ರಂಚಂದ ಈ ಪೊರ್ಲದ ಸೇವೆ ಏರ ಮೀರ ತಪ್ಪ ತಾಂಗ ವಿಶ್ವ ಅಮೃತನ ಮನ್ಪಿನಂಚದ ಯಾಕೆಂಡವಾಗುತ್ತಾರೆ ಬಾರಿ ಭಕ್ತರಿ ಕುರ್ಮಂಚಿತನ ಸೇವೆ ಮಲ್ಲ ಸಂಘಟನೆ ನಿನ್ನ ಮಾಯಿಡು ತಿಳಿಯುವುದು ಆವಡವಾಗುತ್ತಾರೆ ಅಪಗಾನಗನಿಕಲು ಮಾನವೇರಿ ಸತ್ಯನ ನ್ಯಾಯನ ಅನ್ಯಾಯನ ಮನ್ಪಿನಂಚದ ನಿನಗೆ ಮದ ಪೇರುತ್ತೀರಿ ಎಂದು ಪುರ್ಲದ ಭಕ್ತಿಪೂರ್ವಕ ಅದು ಪ್ರೀತಿಪೂರ್ವಕ ಅದು ಕೊರ್ನಂಚಂದ ಸೇವೆ ವಿಷ ಬತ್ತು ಪೇರ ಸಾಧ್ಯ ಜಂತೆ ಅಮೃತ ಎಡ್ಡ ಮನಸ್ಸಿಡು ಕೊರ್ನಂಚದ ಸೇವೆಯನ್ನು ಪೊರ್ಲುಡು ಕೈಗೊಂಡು ಎನ್ನ ಭಕ್ತರನ್ನು ರಕ್ಷಣೆ ಮಾಡ್ತಕ್ಕೋ ಸಾರಿಕಾಲ ಹುಟ್ಟಾಪ ರಕ್ತೇಶ್ವರಿ ಉಳ್ಳಾರಿಗೆ ಬಂದ ಸತ್ಯವಾಕ್ಯ ಮೇಲೆ ಪಾದ ಭಾಗವತಾರೆ ಮಾನಾದಿಗೆಲ್ಲ ಮನೆಗೂ ಕೊರ್ಪಿನಂಚದ ಪ್ರಸಾದ ಮತ್ತೊಂದೇ ಪತ್ತಿ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪನ ಬ್ರಹ್ಮಲಿಪಿಗಾಲ ಮತ್ತು ಆಯುಷಕ ಬೆಟ್ಟ ಜೀವಗರಕ್ಕೆ 4 ಕೊಟ್ಟಿಟ್ಟು ವಾಗ್ದೈವ ರಕ್ತೇಶ್ವರ ಅದನ್ನ ತಂದು ನೀರಿದ ವರ್ಣ ಪಗರ್ಲೆಕ್ಕ ದೈವದುನ್ನ ತಗ್ಗಲ್ಲೆಕ್ಕ ಮಲ್ತಿಮಾಟ ಪಲಿಪಲ್ಲೆಕ್ಕ ಎದುರು ಸಾರಥಿ ಪಿರವಡು ಪಾಸಾಡಿ ಅದು ಅರಳಿಂಚಿನ ದಪ್ಪು ಬೀಜಿತ್ತಿನ ಕಾಲ ರಡ್ಡ ತಂದ ದೈವ ಸಾರಥ್ಯ ಅದು ಉಂಡು ಮಲ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತು ಗಾನ ಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷ ಧ್ರುವ ಯಕ್ಷಕಲ ನಿಧಿ ಸ್ವರಸ್ವರ್ಣ ನಿಧಿ ಯಕ್ಷ ಕಲ್ಪ ವೃಕ್ಷ ಪಂಪಿನಂಚದ ಅಪ್ಪನ ಅನುಗ್ರಹ ಮಟ್ಟೆಲಗಿ ದಿಕ್ಕಿನಂಚದ ಪುದರದೊಟ್ಟಿಗೆ ನಲ್ಲಾದು ಪುದರ 4 ಗುತ್ತು 4 ದೇಶ 4 ರಾಜ್ಯ 4 ಕೋಟಿದು ಒದಗಾದು ಕೊಡ್ತು ವಿದ್ಯೆ ಬುದ್ಧಿ ಆರೋಗ್ಯ ಸಂಸಾರ ಮತ್ತು ಅನುಗ್ರಹ ಮಲ್ತು ಕೊಡ್ತು ಹೋಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಗುಲ್ಲಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಪಟ್ಟ ಕೀರ್ತಿ ಪರಂಪರೆಯನ್ನು ಭಾರತ ಸತ್ಯವಾಕ್ಯ ಮೇಲೆ ಪಾದುಕ ತೆಂಡದಾರೆ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕಲ್ಪದ ಬೇಲಿ ಇಕ್ಕಟ್ಟಿತ್ತಿನ ಒಕ್ಕಟ ಮಲ್ಪದು ಹೋಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ ಕತ್ತಲ ಸಾಧಿಕ ಬಲ್ಪದ ಜೀಟಿಗೆ ಆಪೆ ಪೈರಲ್ ಸಾಧಿಕ ಕೈ ಸಾಂದಾಪೆ ಕೆಂಡಲ ಬರ್ಸಕು ಕಲ್ಪದ ಕೊಡೆಯಾದ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಅಂತ ಸತ್ಯವಾಕ್ಯ ಮೇಲೆ ಪಾದುಕೊಪ್ಪೆ ತಲೆ ಬಂತಿನ ಉಂತಿನ ನೀರಾವಂದೆ ಪಲಪುನ ನೀರಾಪಿನ ಕಮಲ್ಪದೆ 4 ಮೂಲೆ ಪಸರಿಸಾದೆ ಕೀರ್ತಿನ ಗೌರವವನ್ನು ಒಳ್ಪಾದ ಸೇರಿಗಾರ್ಲೆ ಎಡಾನ ಉಡ್ತಾರೆ ಒಂಜತ್ತು ಎರಡತ್ತು ಸುಮಾರು ಜನ ವೈದ್ಯರತ್ತೆ ಬಾರಿ ಪೊರ್ಲುಡು ಅಪ್ಪನ ಸೇವೆನ ಮಲ್ತೊಂಡಾರೆ ಭಕ್ತಿ ನಿಷ್ಠೆ ಸಿದ್ಧಡೆ 4 ಇಂಚನೆ ಸೇವೆನ ಮಲ್ತೊಂದು ಬೆಲೆ ನಿಖಲಗೆ ಆಯ್ನಾತ್ ಕರ್ಸಪ್ಪು ಕೈ ಕೂಡ ಅದು ಕೊಡ್ತು ನಿಖಲ ಕೈ ಕೆಟ್ಟ ಬೇಲೆ ಮಲ್ಪಾದೆ ಅಪ್ಪೇಶ್ವರಿ ಕಾತಲಿಗೆ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತೆ ಬಾವತ್ತೇರೆ ಬಾರಿ ಮಲ್ಲ ರಾಜ್ಯದ ಸಭೆ ಇನಿಕಾನಗೆ ಪವಿತ್ರವಾಯಿನಿಂದ ವಜ್ರಾಯುಧವನ್ನು ಪತ್ತೊಂದು ಊರನೇ ದಿಪ್ಪನ ಮಲ್ತೊಂದು ರಾಜ್ಯನೇ ಸೇತೆ ಮಲ್ಪೊಂದು ಇನಿಕ ಭೂಮಿಗೆ ಬರ್ತಿಂಚಂದ ವೇಳೆ ಒರಿಯನ್ ಲೆತ್ತಲಿಗೆ ಒರಿಯನ್ ಲೆತ್ತಿ ಜಲಿಗೆ ಪಂಪಿನ ಚಂದ ಅಪವಾದ ಬರ್ರಿ ಬಲ್ಯತ್ತೆ ಭಯ ಮಲ್ಪಾಡೆ ಅಪಗಾನಗ ನೂಲು ಪಾಡಿ ತಂತ್ರದೇ ಬಂಡೆ ಪಂಪಿ ವಲ್ಯಾಯ ಮೌಲೆ ತುಪ್ಪಿ ಸೇನವೆ ಬಂಡಾರಗೋರಿ ಗಟ್ಟಾರೆ ದೇವರಿಗೆ ಮಲ್ಲೆ ಸೇರಿಗಾರೆ ಒರಿಯಂದಿಗೆ ಒರಿಯತ್ತಿಗೆ ರಾಜ್ಯದ ಕೊಲಗು ಅಭಯದ ಗಂಧವಟ್ವೆ ಸರ್ವೇರ್ಲಂದಿಗೆ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಬರೆದ ಸತ್ಯವಾಕ್ಯ ಮೇಲೆ ಪಾದಕ ಭಾಗವತ್ತರೆ ಈತ ಬಾರಿ ಗೌಜಿದ ಈ ಸೇವೆ ಉಂಡು ಮಲ್ತಿನ ಕುಲು ಬಿರುವೇರು ಕುಡ್ಲಾದ ಕುಲು ಉದಯರು ಮುಖ್ಯ ಮಾತಾ ಸಂಘಟನದ ಸದಸ್ಯರು ಅಂಚ ಮಾತೆರ್ಲ ಸೇರಿಕೆ ಅದು ಬಾರಿ ಗೌಜಿ ಗಮ್ಮತ್ತಡಿ ನಿಕಾನಗ ಈ ಸೇವೆನೆ ಮಲ್ತು ಬರಿಯರು ಅಂಚ ಆವಳ ಬಿರುವೇರು ಕುಡ್ಲಾದ ಕುಲ ಬಾರಿ ಸಂತೋಷ ಅಂಡ್
ಇನಿಕಾನಗ ಒಂಜಿ ಒಂಜಿ ಬೊರ್ತುಡು ಕಟ್ಟಿನಂಚಂದ ಕನ ಅಪ್ಪನೊಂಜಿ ಸೇವೆ ಮಲ್ಪಾವಡು ಪಂಪಿನಂಚಂದವು ಇನಿ ಕೈಗಾಡು ಅದು ಬೊಟ್ಟಿನಂಚಂದ ಪೊರ್ತು ಅಕ್ಲಿಗೆ ಒಂಜಿ ಯೋಗ ಅಕ್ಲೆ ಎದುರು ಉಂಡಾಪಿನವು ಎಂಕೊಂಜಿ ಭಾಗ್ಯ ಯೋಗ ಭಾಗ್ಯ ಕೂರ್ತು ಬರ್ಪಿನಂಚಂದ ಈ ಸಂದರ್ಭಡು ಅಪ್ಪನ ಈ ಪೊರ್ಲುದ ಸೇವೆ ವಿಜೃಂಭಣೆ ಗೌಜಿಡು ಬಾರಿ ಸಂತೋಷಣ ಅನ್ನತ್ತೆ ಆವಡಿ ಅಪಗಾನಗೆ ಈ ಸೇವೆಗೆ ಬೋಡಾದು ರಾತ್ರಿದ ನಿದ್ರೆನು ಬುಡಿಯರು ಪಗೆಲ್ದ ಬೇಲೆನು ಬುಡಿಯರು ಬೆಂದುದು ಸೊಂದುದು ಇನಿಗಾನಗ ಅಪ್ಪನ ಸೇವೆನು ಪೊರ್ಲುಡು ಕೈಕೊಂಡೇರಿ ನಿಕ್ಲೆಗೆ ಪತ್ತೆಕು ನೂದು ನೂದೆಗೆ ಸಾರಗು ಲಕ್ಷ ಲಕ್ಷಗು ಲಕ್ಷ ಒದಗಾದು ಕೊರ್ದು ಅಪ್ಪನ ಲಕ್ಷ ಸದಾ ಭಕ್ತರ ಮಿತ್ತು ಉಂಡು ಬಂಪಿನವು ಸತ್ಯವಾಕ್ಯ ಮೆರಪಾದು ಕೊರ್ದು ನಿಗುಲು ತಿನ್ಪಿನ ನುಪ್ಪು ಕಲ್ಪನ ವಿದ್ಯೆ ಮಲ್ಪುನ ಬೇಲೆ ನೆಕ್ಕು ಒಯ್ವೇ ರೀತಿಯ ಒಡರು ತೊಡರು ಬರಂದಿ ಲೆಕ್ಕ ಎಡತ್ತ ಜಕ್ಕಳ್ಳು ಬಾರ್ದು ಬರತ್ತ ಸಿರಿಮಿನ ಕೊರ್ದು ಈ ಸೇವೆದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಪಂಪಿನಂಚಿನ ಸತ್ಯದ ವಾಕ್ಯ ನಾಲಾಯ್ತ ಕೊಟ್ಟಿಟ್ಟು ಸೂರ್ಯ ಚಂದ್ರನ ಉಪ್ಪು ನೇಟ ಫಲಿಪಾದು ಕೊರ್ಪ ಸರ್ವೇರೆಗೆ ಅಪಗಾನಕ್ಕೆ ಕಾಲವು ನಮ್ಮ ಆಧೀನ ನಮಕ ಕಾಲಾಧೀನ ತಟ್ಟೆ ಅವಾಗ ಕಾಲಾಧೀನಿಕ ಸೇವೆ ಪೊರ್ಲುಡು ಮನೆ ಮಂಚವು ಏರ್ಕೊಲ್ಲಿಯೇ ದಾದನ ಮದತ್ತೇನ ತಟ್ಟೆ ಇದ್ದು ಸೇವೆನ ಗೌಜಿಡಿ ಮಲ್ತಿನ ಅಪ್ಪೆನೊಂಜಿ ಕಾಲಿ ಬಂಜಿಡಿ ಕಡಪುರಾಯರು ಬಂದು ಧೈರ್ಯ ಉಂಟು ಹೊಂಡ ಎನ್ನ ಚಾಕೃತ ಬಾಲೆ ಇವೆ ಬಾರಿ ನಿಷ್ಠೆಯನ್ನು ಚಾಕರಿ ಮತ್ತೊಂದು ಬರ್ತೀನಿ ಚಂದ ಸಂಸಾರ ಆವಡೆ ನನ್ನ ಮಿತ್ತಗಳ ಇಚ್ಛೆನೆ ಭಕ್ತಿ ಶುದ್ಧೇನೆ ದೀದು ಎನ್ನ ಸೇವೆನು ಮತ್ತೊಂದು ಬತ್ತಡಾಂಡ ಕೈಕಾರಿಗೆ ಸುಖಮುಖದ ಸಾಧನೆ ಕೊಡ್ತು ಅಪ್ಪೆ ರಕ್ತೇಶ್ವರಿ ಕೊಯ್ನಪ್ಪ ಬತ್ತಿನಪ್ಪ ಬೆದಿಸಾಯ ಕೊಡ್ತು ಕಾತರ ಏನು ನಮ್ಮ ಕುಲವೊಂದೇ ಸರ್ವನಾಶ ಮಾಡ್ತಾ ಮುಂದೆ ಮುಂದೆ ಬರ್ತಾ ಐತಿ ನಿಜ ಇನ್ನ ಎದುರು ನಿಂತವ
ಜಂಭಾರಿ ಮುಖ್ಯ ಕದೋಬವ ಸಲಹಿದೆ ಸಾಂಭ್ರಮದಾರತಿ ಬೆಳಗಿರಲು ಶೋಭಾನೆ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಮಹಾದೇವಿ ನಮೋಸ್ತುತೆ ಜಯ ಜಯ ಶುಂಭ ನಿಶುಂಭಾಂತಕಿ ಶಾಂತನಾಥ ಕಂಡಯ ಸುರನಾಥ ದೈತ್ಯರ ಗುಡ್ಡವರು ಸಂಗ ಬದಲಿ ಭೂಮಂಡಲಕ್ಕೆ ಕೆಳಗಿರ್ಪ ಹದನವ ಚೌದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಕಭವೆ ಎನಿಸಿದ ರೂಪುದೋರುವೆ ಹೊರತು ಅನ್ಯತಾಯಿ ಪರಿಜರಿ ಸುರಪ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತರಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕೊಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಳು. ಅಮ್ಮ ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಅವಕಾಶ ಕೊಡು. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ಶ್ರೀಮನ್ನಾರಾಯಣನೇ ವಸುದೇವ ದೇವಕಿಯರಿಗೆ ಕಂದನಾಗಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಅವತಾರವನ್ನೆತ್ತುವಂತಹ ಕಾಲ. ಆ ಸಂದರ್ಭದಲ್ಲಿ ಆತನಿಗೆ ಸಹಭವೆಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಧೂಮ್ರಾಸುರ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ. ಯಾ ದೇವಿ ಮಧುಗೀಟ ಭದ್ರಮಧಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರಾಕ್ಷ ಕಂಡಮುಂಡ ಶಮನಿ या रक्तबीजाशिनी या शुंभो निशुंभ दर्पदमनी या सिद्धलक्ष्मी पर साचड़ी नवकोटि शक्ति सहिता मां पातु सर्वेश्वरी मां पातु जगदीश्वरी मां पातु महेश्वरी ಮರಿಸುತ್ತಲೇ ಶ್ರೀದೇವಿ ಚರಣ ಮಹರ್ಷದಲ್ಲಿ ಸುಮನಸರ ಕೂಡುತ್ತ ನೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ಮೂಲಕವಾಗಿ ಧರೆಯಲ್ಲಿ ಮತ್ತೊಮ್ಮೆ ಧರ್ಮವು ಸ್ಥಾಪನೆಯಾಗಿದೆ. ಸುರರೊಡಗೊಂಡು ನೇರವಾಗಿ ಸ್ವರ್ಗವನ್ನು ಏರಿದ್ದಾಗಿದೆ. ಇದುವೇ ದೇವಿ ಮಹಾತ್ಮೆ.
ದೇವಿ ಮಹಾತ್ಮೆ ಎನ್ನುವಂತ ಪದಕ್ಕೆ ವಿಶೇಷವಾದಂತ ಅರ್ಥ ಉಂಟು. ದೇ ಎನ್ನಲು ದೇಹವು ಪವಿತ್ರವು, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳು, ಹಾ ಎನ್ನಲು ಹರಿಹರರ ಪದಾಬ್ಜವು, ಮೇ ಎನ್ನಲು ಸರ್ವಸಿದ್ಧಿಗಳು ಸಿದ್ಧಿಪುದು ಎನ್ನುವಂತ ವಿಶೇಷ ಅರ್ಥವುಳ್ಳಂತಹ ಈ ಆಖ್ಯಾನವನ್ನು ಆಡಿದ, ಆಡಿಸಿದ, ನೋಡಿದ, ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣು ಮಯೂರ ವಾಹನ ದೇವ ದೇವ, ಶರಣು ಮಯೂರ ವಾಹನ ದೇವ ದೇವ, ಶರಣಕ್ಕೆ ಮಣಿವೆವು ಕಳಿವೆಮ್ಮನೋವ, ಶರಣಕ್ಕೆ ಮಣಿವೆವು ಕಳಿವೆಮ್ಮನೋವ, ಶರಣಿಂಬೆ ಶರಣವೇ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಹರಜಳು ಪ್ರಸರಾಂತ ಪಾವಂತ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀಧಳ ಪರಿಪಾಲಕ ದುರಿತ ನಿವಾರಕ ಮೋಹರಿಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶ್ರೀ ಮಂಗಳಾಂಬಿಗೆ ಮಂಗಲೋ ಭಗವತಿಗೆ ಮಂಗಲೋ ಮಂಗಲೋ ಮಂಗಳೂರಿಯವರು ಅರ್ತಿಗಾರು, ಕುಶಾಲಗಾರು, ಮೋಜಿಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನದ ಕಿತ್ತೂರು ಶ್ರೀದೇವಿ